ನನ್ನ ಪ್ರೀತಿಯ ಹಾಡು. ನಮಸ್ಕಾರ ವೀಕ್ಷಕರೇ, ಇದು ಮಹಿಮಾ ಪ್ಯೂರ್ ಕೊಕೊನೆಟ್ ಆಯಿಲ್ ಸುಭಾಸ್ ನಗರ ಶಂಕರ್ಪುರ ಕಟ್ಪಾಡಿಯವರು ಆಯೋಜಿಸಿದಂತಹ ಸ್ಪಂದನ ವಾಹಿನಿ ಪ್ರಸ್ತುತಿಯ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇದು ಕರಾವಳಿಯ ಗಾನಕೋಗಿಲೆಗಳ ಕಲರವದ ಕಾರ್ಯಕ್ರಮ. ಹಲವಾರು ವೇದಿಕೆಗಳಲ್ಲಿ ತಮ್ಮ ಅದ್ಭುತವಾದ ಸ್ವರದಿಂದ ಹಾಡಿ ಹಲವಾರು ಜನರ ಮನಸ್ಸನ್ನು ಗೆದ್ದಿರುವಂತಹ ಗಾಯಕರನ್ನ ಪರಿಚಯಿಸುವಂತಹ ಕಾರ್ಯಕ್ರಮ. ಹಾಗೆಯೇ ಅವರು ಅದ್ಭುತವಾದ ಸ್ವರದಿಂದ ಅವರ ನೆಚ್ಚಿನ ಹಾಡುಗಳನ್ನು ಹಾಡಿಸುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಅವರು ಅದ್ಭುತ ಗಾಯಕಿ ವಾತ್ಸಲ್ಯ ಸಾಲ್ಯನವರು. ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ಬುಲ್ಪು ಮೂಡುಂಡು ಏಳೂರ್ದ ಗ್ರಾಮೋಡು ಬುಲ್ಪು ಮೂಡುಂಡು ಏಳೂರ್ದ ಗ್ರಾಮೋಡು ಬಂಗಾರದ ಸಿಂಗಾರದ ಸರಪಾಡಿ ಮಾದೇವಿ ನೆಲೆಯಾದಿ ಜಾಗಿಡಿ ಬುಲ್ಪು ಮೂಡುಂಡು ಏಳೂರ್ದ ಗ್ರಾಮೋಡು ಬಂಗಾರದ ಸಿಂಗಾರದ ಸರಪಾಡಿ ಮಾದೇವಿ ನೆಲೆಯಾದಿ ಜಾಗಿಡಿ ಬುಲ್ಪು ಮೂಡುಂಡು. ಕರಿತಾ ಭೂಮಿಡ್ ತಾರೆ ಬಾರೆ ಬುಳಿದ ಮಾದೇವಿನ ಬುಲ್ಪುಯೇ ಜಿನಸು ತಿನಸು ದಲ್ಪ ಕನಸಿಡು ಮನಸಿಡು ಮಾದೇವಿನ ಬುಲ್ಪುಯೇ ಕರಿತಾ ಭೂಮಿಡ್ ತಾರೆ ಬಾರೆ ಬುಳಿದ ಮಾದೇವಿನ ಬುಲ್ಪುಯೇ ಜಿನಸು ತಿನಸು ದಲ್ಪ ಕನಸಿಡು ಮನಸಿಡು ಮಾದೇವಿನ ಬುಲ್ಪುಯೇ ಮಾರಿಯಮ್ಮನ ಬುಲ್ಪುಯೇ ಮಹಾಲಕ್ಷ್ಮಿನ ಬುಲ್ಪುಯೇ ಮಾರಿಯಮ್ಮನ ಬುಲ್ಪುಯೇ ಮಹಾಲಕ್ಷ್ಮಿನ ಬುಲ್ಪುಯೇ ಬುಲ್ಪು ಮೂಡುಂಡು ಏಳೂರ್ದ ಗ್ರಾಮೋಡು ಬಂಗಾರದ ಸಿಂಗಾರದ ಸರಪಾಡಿ ಮಾದೇವಿ ನೆಲೆಯಾದಿ ಜಾಗಿಡಿ ಬುಲ್ಪು ಮೂಡುಂಡು. ಬರವು ಸರವು ದಲ್ಪ ಧ್ಯಾನೋಡು ದಾನೋಡು ಮಾದೇವಿನ ಬುಲ್ಪುಯೇ ನೆಲೆದಾಂತಿ ಕಡಲುಡು ಓಡುದ ಒಯಿಲುಡು ಮಾದೇವಿನ ಬುಲ್ಪುಯೇ ಬರವು ಸರವು ದಲ್ಪ ಧ್ಯಾನೋಡು ದಾನೋಡು ಮಾದೇವಿನ ಬುಲ್ಪುಯೇ ನೆಲೆದಾಂತಿ ಕಡಲುಡು ಓಡುದ ಒಯಿಲುಡು ಮಾದೇವಿನ ಬುಲ್ಪುಯೇ ಮಾರಿಯಮ್ಮನ ಬುಲ್ಪುಯೇ ಮಹಾಲಕ್ಷ್ಮಿ
ಬುಲ್ಬುಯೇ ಮಹಾಲಕ್ಷ್ಮೀ ನಾ ಬುಲ್ಬುಯೇ ಬುಳ್ಳಿ ಬುಲ್ಪು ಮೂಡುಂಡು ಏಳೂರ್ದ ಗ್ರಾಮೋಡು ಬಂಗಾರದ ಸಿಂಗಾರದ ಸರಪಾಡಿ ಮಾದೇವಿ ನೆಲೆಯಾದಿ ಜಾಗಿರಿ ಬುಳ್ಳಿ ಬುಲ್ಪು ಮೂಡುಂಡು ಏಳೂರ್ದ ಗ್ರಾಮೋಡು ಬಂಗಾರದ ಸಿಂಗಾರದ ಸರಪಾಡಿ ಮಾದೇವಿ ನೆಲೆಯಾದಿ ಜಾಗಿರಿ ಬುಳ್ಳಿ ಬುಲ್ಪು ಎಸ್ ಮೇಡಮ್, ಈ ಒಂದು ಸಂಗೀತ ಅನ್ನುವಂಥದ್ದು ಎಲ್ಲರಲ್ಲಿ ಇರುವುದಿಲ್ಲ, ದೇವರು ಕೂಡ ಆಯ್ಕೆ ಮಾಡಿ ಕೊಟ್ಟಿರ್ತಾನೆ, ಅದು ಗಾಡ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಇಂತಹ ಒಂದು ಗಾಡ್ ಗಿಫ್ಟ್ ನಿಮ್ಮಲ್ಲಿ ಇದೆ. ಸೊ ಖುಷಿಯದ್ದು ವಿಚಾರನೆ ಅದು. ಸೊ ಹಾಗಿರ್ಬೇಕಾದ್ರೆ ಈ ಒಂದು ಇಂತಹ ಒಂದು ಸಂಗೀತದ ಪಯಣ ಅನ್ನುವಂಥದ್ದು, ಈ ಜರ್ನಿ ನಿಮ್ಮಲ್ಲಿ ಹೇಗೆ ಶುರುವಾಯಿತು? ನಂದು ಸಂಗೀತದ ಜರ್ನಿ ಶುರುವಾದದ್ದು ನಾನು ಚಿಕ್ಕಂದಿನಿಂದಲೇ ಹಾಡ್ತಿದ್ದೆ. ಅಂದ್ರೆ ನನ್ನ ಮನೆಯವರು, ನನ್ನ ತಂದೆ ತಾಯಿ, ನನ್ನ ಅಕ್ಕಂದ್ರು ಎಲ್ಲರೂ ಹಾಡ್ತಾರೆ. ಓ ವೆರಿ ನೈಸ್. ಹಾಗೆ ನಿಮ್ಮ ಫ್ಯಾಮಿಲಿಯಿಂದಾನೇ ನಿಮ್ಗೆ ಹಾಡು ಬಂದಿರೋದು, ನಿಮ್ಗಾಗಿಯೇ ಅದ್ರ ಮೇಲೆ ಏನು ಒಲವು ಬಂದಿರೋದು? ಫ್ಯಾಮಿಲಿಯಿಂದ ವಾಯ್ಸ್ ಎಲ್ಲರದು ಒಳ್ಳೇದಿದೆ. ಸೊ ಎಲ್ರು ಹಾಡ್ತಾರೆ, ಕ್ಲಾಸಿಗೆ ಯಾರು ಕೂಡ ಹೋಗಿಲ್ಲ, ಹೀಗೆ ಹಾಡ್ತಾರೆ. ಹಾಗೆ ನನಗೆ ಕೂಡ ಹಾಗೆ ಅಂದ್ರೆ ನಿಮ್ಮ ತಂದೆ ತಾಯಿಯಿಂದ, ನಿಮ್ಮ ಫ್ಯಾಮಿಲಿಯಿಂದವೇ ನಿಮ್ಗೆ ಈ ಸಂಗೀತದಲ್ಲಿ ಆಸಕ್ತಿ ಬಂತು? ನನಗೆ ಸ್ಫೂರ್ತಿ. ವೆರಿ ನೈಸ್. ಆಮೇಲೆ ನನ್ನನ್ನು ಹಾಡಿಸಿ ಮಲಗಿಸ್ತಾ ಇದ್ರು. ಸೊ ಎಲ್ಲಾನು ನಾವಂದ್ರೆ ಪುವರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದು. ಸೊ ಮನೇಲಿ ಕರೆಂಟ್ ಎಲ್ಲ ಇರಿದಾಗ ಎಲ್ಲ ನಾವು ಹಾಡಿ ಅಂತಾಕ್ಷರಿ ಎಲ್ಲ ಹಾಡಿ ಎಲ್ಲ ಹಾಗೆ ಇರ್ತಿದ್ವಿ. ಪ್ರೈಮರಿಯಲ್ಲಿ ಕೂಡ ಹಾಡ್ತಿದ್ದೆ ನಾನು. ಹೈಸ್ಕೂಲ್ ಅಲ್ಲಿ ಕೂಡ ವಾಯ್ಸ್ ಒಳ್ಳೇದಿದೆ ಅಂತ ಎಲ್ಲ ಹಾಗೆ ಹಾಡಿಸ್ತಿದ್ರು. ಪ್ರೇಯರ್ ಹಾಗೆ ಪ್ರತಿಭಾ ಕಾರಂಜಿ ಹಾಗೆಲ್ಲ ಕಳಿಸ್ತಿದ್ರು. ಆಮೇಲೆ ನಂದು ಈ ಆರ್ಕೆಸ್ಟ್ರಾ ಅಥವಾ ಆಲ್ಬಮ್ ಸಾಂಗ್ಸ್ ಅಂತ ಶುರುವಾದದ್ದು ನಂದು ಕಾಲೇಜ್ ಎಂಡ್ ಆದ್ಮೇಲೆ, ನಂದು ಪೋಸ್ಟ್ ಗ್ರಾಜುಯೇಷನ್ ಆದ್ಮೇಲೆ. ಅಲ್ಲಿಂದ ನನ್ಗೆ ಸೌರೇಶ್ ಕಾವೂರ್ ಅಂತ ಒಬ್ರಣ್ಣ ನನ್ಗೆ ಆಪರ್ಚುನಿಟಿ ಕೊಟ್ರು. ಒಂದು ಆಲ್ಬಮ್ ಸಾಂಗ್ ಇದೆ, ಹೀಗೆ ನಿಂದ ವಾಯ್ಸ್ ಟೆಸ್ಟ್ ಮಾಡ್ಬೇಕು, ಹೀಗೆ ಹಾಡಿದೆ, ಲಿರಿಕ್ಸ್ ಕೊಟ್ಟು ಕಳ್ಸಿದ್ರು. ನನ್ನ ಹತ್ರ ಹಾಡಿ ಕಳಿಸ್ಲಿಕ್ಕೆ ಹೇಳಿದ್ರು, ನಾನ್ ಕಳಿಸ್ದೆ. ಸೊ ಅವ್ರಿಗೆ ಇಷ್ಟ ಆಯ್ತು. ಆಮೇಲೆ ಹಾಡ್ದೆ, ಅಲ್ಲಿಂದ ಶುರುವಾಯ್ತು. ಓಕೆ, ವೆರಿ ನೈಸ್. ಅಂದ್ರೆ ಯಾವುದೇ ತರಗತಿಗೆ ಹೋಗದೆ ನೀವು ಸಂಗೀತದಲ್ಲಿ ಈ ರೀತಿ ಮುಂದೆ ಬಂದಿರೋದು. ವೆರಿ ನೈಸ್. ಇದುವರೆಗೆ ಯಾವ್ದು ಕ್ಲಾಸಸ್ ಜಾಯಿನ್ ಆಗಿಲ್ಲ? ಓಕೆ, ಇವಾಗಂತೂ ತುಂಬಾ ಇಂಪ್ರೂವ್ ಆಗಿದೆ ಅಲ್ವಾ? ಅಂದ್ರೆ ಯೂಟ್ಯೂಬ್ ಅದು ಇದ್ರಲ್ಲೆಲ್ಲ ನಾವು ನಮ್ದು ಏನಾದ್ರು ಕರೆಕ್ಷನ್ ಇದ್ರೆ ಮಾಡ್ಕೊಳ್ಬಹುದು. ಆದ್ರೂ ನೀವು ತರಗತಿಗೆ ಹೋಗದೆ ಅದ್ಭುತ ಒಂದು ಗಾಯಕರಾಗಿದ್ದೀರಾ ಅಂದ್ರೆ ತುಂಬಾನೇ ಖುಷಿ. ಸೊ ಎಷ್ಟು ವರ್ಷದಿಂದ ಈ ಒಂದು ಸಂಗೀತ ಫೀಲ್ಡ್ ಅಲ್ಲಿ ಇದ್ದೀರಾ? ನಾನು ಹೀಗೆ ಆಲ್ಬಮ್ ಸಾಂಗ್ಸ್ ಆರ್ಕೆಸ್ಟ್ರಾ ಅಂತ ಹೇಳೋದಾದ್ರೆ 2 to 3 years ಇಂದ ಇದ್ದೇನೆ. 3 to 4 years ಇಂದ. ಬಿಟ್ರೆ ಹೀಗೆ ಕಾಲೇಜ್ ಸ್ಕೂಲ್ ಇಂದ ಹಾಡ್ತಾ ಇದ್ದೀರಾ? ಓಕೆ, ಹಲವಾರು ಕಾಂಪಿಟೇಷನ್ ಗಳಲ್ಲೆಲ್ಲ ಭಾಗವಹಿಸಿದ್ದೇನೆ. ವಿನ್ನರ್ ಎಲ್ಲ ಆಗಿದ್ದೀರಾ? ರೀಸೆಂಟ್ ಆಗಿ ಯಾವ್ದಾದ್ರು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ? ನಾನು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಲ್ಲ ಯಾವ್ದು ಕೂಡ. ನಾನು ಈಗ ಕಡಿಮೆ, ಅಂದ್ರೆ ನನಗೆ ಭಯ ಜಾಸ್ತಿ, ಸ್ಟೇಜ್ ಫಿಯರ್ ಜಾಸ್ತಿ. ಈಗ ಅಂದ್ರೆ ಆರ್ಕೆಸ್ಟ್ರಾ ಎಲ್ಲ ಫೀಲ್ಡಿಗೆ ಹೋದ ನಂತರ ಸ್ವಲ್ಪ ಕಡಿಮೆ ಆಗಿದೆ. ಕಂಬದ ಮ್ಯಾಲಿನ ಗೊಂಬಿ ನಂಬಲೇನ ನಿನ್ನ ನಗೆಯನ್ನ, ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳ ಉತ್ತಾರವಾ, ಒಬ್ಬಳೇ ನಾನೆಲ್ಲಿ ತಪ್ಪಿಪ್ಪುಗೊಂಡಿಹೆನ ಮಬ್ಬು ಹರಿಯುವುದೇನಾ, ಹಬ್ಬವಾಗುವುದೇನಾ, ಕಂಬದ ಮ್ಯಾಲಿನ ಗೊಂಬೆ ನಂಬಲೇನ ನಿನ್ನ ನಗೆಯನ್ನ, ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳ ಉತ್ತಾರವಾ.
ಸತ್ಯವೇ ಈ ಅಭ್ಯಂಜನವಿನ್ನು ನಿತ್ಯವೇ ಒಳ್ಳೆ ಘಮಗುಡತಿಯಲ್ಲಿ ಸೀಗೆ ನಿನ್ನ ವಾಸನೆ ಹರಡಿರಲಿ ಹೀಗೆ ನೀರುಲಿಯ ನಿಗಿಕೆಂಡ ಸತ್ಯವೇ ಈ ಅಭ್ಯಂಜನವಿನ್ನು ನಿತ್ಯವೇ ಒಳ್ಳೆ ಘಮಗುಡತಿಯಲ್ಲಿ ಸೀಗೆ ನಿನ್ನ ವಾಸನೆ ಹರಡಿರಲಿ ಹೀಗೆ ಒಬ್ಬಳೇ ನಾನಿಲ್ಲಿ ತಪ್ಪಿಪ್ಪುಗೊಂಡಿಹೆನು ಮಪ್ಪು ಹರಿಯುವುದೇನಾ ಹಬ್ಬವಾಗುವುದೇನಾ ಪಿಸುವೆ ಹೂ ಹಣ್ಣು ಭಗವಂತ ನೆಪ್ಪಿಲಿ ಹರಸು ನಗು ಇರಲಿಂತ ಕಪ್ಪುರವ ಬೆಳಗುವೆ ದೇವನೇ ತಪ್ಪದೇ ಬರಲಿಲ್ಲ ಗುಣವಂತ ಒಪ್ಪಿಸುವೆ ಹೂ ಹಣ್ಣು ಭಗವಂತ ನೆಪ್ಪಿಲಿ ಹರಸು ನಗು ಇರಲಿಂತ ಕಪ್ಪುರವ ಬೆಳಗುವೆ ದೇವನೇ ತಪ್ಪದೇ ಬರಲಿಲ್ಲ ಗುಣವಂತ ಒಬ್ಬಳೇ ನಾನಿಲ್ಲಿ ತಪ್ಪಿಪ್ಪುಗೊಂಡಿಹೆನು ಮಪ್ಪು ಹರಿಯುವುದೇನಾ ಹಬ್ಬವಾಗುವುದೇನಾ ಕಂಬದ ಮ್ಯಾಲಿನ ಗೊಂಬೆ ನಂಬಲೇ ನಿನ್ನ ನಗೆಯನ್ನ ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳ ಉತ್ತಾರವಾ ಪ್ರಕಾರ ಈ ಒಂದು ಗಾಯಕರಿಗೆ ಒಂದು ಅವಕಾಶ ಅನ್ನೋದು ಎಷ್ಟು ಇಂಪಾರ್ಟೆಂಟ್? ಅವಕಾಶ ಅನ್ನೋದು ಕಲಾವಿದರಿಗೆ ತುಂಬಾನೇ ಮುಖ್ಯ. ತುಂಬಾನೇ ಮುಖ್ಯ ಅಂದ್ರೆ ಯಾಕೆಂದ್ರೆ ನಮ್ದು ಕಲಾವಿದರ ಜೀವನ ಅನ್ನೋದು ಒಂದು ಮರುಭೂಮಿ ಇದ್ದ ಹಾಗೆ. ಸೊ ಈ ಮರುಭೂಮಿಯಲ್ಲಿ ಸಿಗೋ ನೀರುಂಟಲ್ಲ, ಅದು ಆಪರ್ಚುನಿಟಿ ಇದ್ದಾಗೆ. ಆಪರ್ಚುನಿಟಿ ನಮ್ಗೆ ಆ ಮರುಭೂಮಿಯಲ್ಲಿ ನೀರು ಎಲ್ಲಿ ಸಿಗುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ಆ ನೀರು ಸಿಕ್ಕಾಗ ನಾವು ಉಪಯೋಗಿಸ್ಕೊಳ್ಬೇಕು. ಇಲ್ಲ ಅಂದ್ರೆ ನಮ್ಗೆ ಇನ್ನು ಮುಂದೆ ಯಾವಾಗ ಎಷ್ಟು ದೂರ ಹೋದ ನಂತರ ಆ ನೀರು ಸಿಗುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ಯಾವಾಗ ನಮ್ಗೆ ಆಪರ್ಚುನಿಟಿ ಸಿಗುತ್ತೆ ಅದನ್ನ ನಾವು ಯೂಸ್ ಮಾಡ್ಬೇಕು. ಸೊ ಗ್ರಾಬ್ ದ ಆಪರ್ಚುನಿಟಿ ಆರ್ ಎಲ್ಸ್ ಕ್ರಿಯೇಟ್ ಯುವರ್ ಓನ್, ನೆವರ್ ಸ್ಟೆಪ್ ಬ್ಯಾಕ್. ನಿಜವಾಗ್ಲು, ಯಾಕೆಂದ್ರೆ ಆಪರ್ಚುನಿಟಿ ಕಲಾವಿದರಿಗೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ? ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿರುವೆ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿರುವೆ, ಭುವಿಯಲ್ಲೋ ಬಾರಲ್ಲೋ ಇನ್ನೆಲ್ಲೋ ನಾ ಕಾಣೆ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿರುವೆ.
ನೋಡಿಹ ತಾರಿಲ್ಲ ನಿನ್ನ ಕಂಗಳು ನಗುತ್ತಿರಲು ಭೂಮಿಗಿಲ್ಲ ಬೆಳದಿಂಗಳು ಆ ಬೆಳ್ಳಿ ಮೋಡವಿಲ್ಲ ನೀ ಬರೆದ ಬೊಂಬೆಗಳು ಮೋಡದ ಅಂಚಿನಿಂದ ನಿನ್ನ ಪಯಣವೋ ಮುಂಜಾನೆ ಕಾಣು ಕೆಂಪು ಹಿಂದುಟಿಯ ಬಣ್ಣವೋ ಆಗಸದ ನೀಲಿಲ್ಲ ನೀ ನಡೆವ ಹಾದಿಯು ನಿನ್ನಂತೆ ಯಾರಿಲ್ಲ ನಿನ್ನಲ್ಲೇ ಮನಸ್ಸಿಲ್ಲ ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿರುವೆ ಭುವಿಯಲ್ಲೋ ಬಾನಲ್ಲೋ ಇನ್ನೆಲ್ಲೋ ನಾ ಕಾಣೆ ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿರುವೆ. ಇನ್ನಷ್ಟು ಮಾತುಕತೆಯನ್ನ ಮುಂದುವರಿಸೋಣ. ಈಗ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮವನ್ನ ತೆಗೆದುಕೊಳ್ಳೋಣ. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮತ್ತೆ ಮಹಿಮಾ ಪ್ಯೂರ್ ಕೊಕೊನಟ್ ಆಯಿಲ್ ಸುಭಾಸ್ ನಗರ ಶಂಕರ್ಪುರ ಕಟ್ಪಾಡಿ ಅವರು ಆಯೋಜಿಸಿದಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಆಹಾ ಎಕ್ಕ ಸಕ ಎಕ್ಕ ಸಕ ಎಕ್ಕ ಸಕ್ಕಲ ಎಕ್ಕ ಸಕ ಎಕ್ಕ ಸಕ ಎಕ್ಕ ಸಕ್ಕಲ ಅಕ್ಕ ಪಂಡದ ಲೆಪ್ಪು ನಕಲು ಬತ್ತಿರಿತ್ತಲ ಅಕ್ಕ ಪಂಡದ ಲೆಪ್ಪು ನಕಲು ಬತ್ತಿರಿತ್ತಲ ಎಕ್ಕ ಸಕ ಎಕ್ಕ ಸಕ ಎಕ್ಕ ಸಕ್ಕಲ. ರಾಮಧೂಮ ಛೋಮ ಅವನು ಏರು ಉಲ್ಲಿರಿಯ ಮಲ್ಲ ಮಲ್ಲ ಬೊಂಡ ದೆತ್ತದು ಕೆತ್ತದು ಕೊಲ್ಲಿಯ ರಾಮಧೂಮ ಛೋಮ ಅವನು ಏರು ಉಲ್ಲಿರಿಯ ಮಲ್ಲ ಮಲ್ಲ ಬೊಂಡ ದೆತ್ತದು ಕೆತ್ತದು ಕೊಲ್ಲಿಯ ಮಂಡ ನಿಲಿಗೆ ನೀರು ಕುಟದು ಬೆಂದ್ರ ಕಾಯ್ಬೋದು ಕೋಟಿ ಚೆನ್ನೆ ಎಣ್ಣೆ ಪಾಡಿದ ಪೊರ್ಲು ಮೀಯೊಡು ಎಕ್ಕ ಸಕ ಎಕ್ಕ ಸಕ ಎಕ್ಕ ಸಕ್ಕಲ ಎಕ್ಕ ಸಕ ಎಕ್ಕ ಸಕ ಎಕ್ಕ ಸಕ್ಕಲ ಅಕ್ಕ ಪಂಡದ ಲೆಪ್ಪು ನಕುಲು ಬತ್ತಿರಿತ್ತಲ ಅಕ್ಕ ಪಂಡದ ಲೆಪ್ಪು ನಕುಲು ಬತ್ತಿರಿತ್ತಲ. ಗೌರಿ ಕಾಳಿ ಬೊಳ್ಳಿಂಚಿ ಬಲಿದೆ ಚೊಂಬು ಮುಟ್ಟ ಮಂಡ ಬೇರು ಕೊರಡು ಶಾರದೆ ಗಂಗೆ ಗೌರಿ ಕಾಳಿ ಬೊಳ್ಳಿಂಚಿ ಬಲಿದೆ ಚೊಂಬು ಮುಟ್ಟ ಮಂಡ ಬೇರು ಕೊರಡು ಶಾರದೆ ಓಲು ಇತ್ತಿ ನೆಲ್ಲಿಕಾಯಿ ಉಪ್ಪು ಸೇರ್ಲಿಕೋ ಬದುಕು ಬಂದೆ ಉಜ್ಜಾಲಡು ನಮ್ಮ ಕುಲಿಲಿಕೋ ಎಕ್ಕ ಸಕ ಎಕ್ಕ ಸಕ ಎಕ್ಕ ಸಕ್ಕಲ ಎಕ್ಕ ಸಕ ಎಕ್ಕ ಸಕ ಎಕ್ಕ ಸಕ್ಕಲ ಅಕ್ಕ ಪಂಡದ ಲೆಪ್ಪು ನಕುಲು ಬತ್ತಿರಿತ್ತಲ ಅಕ್ಕ ಪಂಡದ ಲೆಪ್ಪು ನಕುಲು ಬತ್ತಿರಿತ್ತಲ ಎಕ್ಕ ಸಕ ಎಕ್ಕ ಸಕ ಎಕ್ಕ ಸಕ್ಕಲ.
ಎಸ್, ಅದೇ ರೀತಿ ಮೇಡಮ್ ಈಗ ಒಂದು ಸಂಗೀತ ಫೀಲ್ಡ್ ಅಲ್ಲಿ ನೀವಿದ್ದೀರಾ, ಸಂಗೀತಗಾರರಾಗಿದ್ದೀರಾ. ಸಂಗೀತ ಅಂದ್ರೆ ಸಿಂಗರ್ಸ್ಗೆ ಕೂಡ ಅವರದೇ ಆದಂತಹ ನೆಚ್ಚಿನ ಹಾಡು ಅಂತ ಇರ್ತಾರೆ. ಹೌದು, So, ನಿಮ್ಮ ನೆಚ್ಚಿನ ಹಾಡು ಯಾವುದು? ನನ್ನ ನೆಚ್ಚಿನ ಹಾಡು ಹೇಳ್ಬೇಕಂದ್ರೆ ನನ್ಗೆ ಎಲ್ಲಾ ಹಾಡು ತುಂಬಾನೇ ಇಷ್ಟ. Okay. ಎಲ್ಲರಿಗೂ, ಎಲ್ಲಾ ಸಂಗೀತಗಾರರಿಗೂ ಎಲ್ಲಾ ಹಾಡು ಇಷ್ಟ ಆಗುತ್ತೆ. ಹಾಗೇನೆ ನಂಗೆ ಕೂಡ ಎಲ್ಲಾ ಹಾಡು ಇಷ್ಟ. ಸಂಗೀತ ಯಾವ್ದಾದ್ರು ಟ್ರೆಂಡ್ ಅಲ್ಲಿ ಯಾವ್ದಾದ್ರು ಸಾಂಗ್ ಬರುತ್ತೆ ಹಾಗೆ ಇಷ್ಟ ಆಗ್ತಾ ಹೋಗ್ತದೆ. ಅದ್ರಲ್ಲೂ ನನ್ಗೆ ತುಂಬಾ ಇಷ್ಟ ಅಂದ್ರೆ ನನ್ನನ್ನು ಚಿಕ್ಕಂದಿನಿಂದ ನನ್ನ ತಂದೆ ತಾಯಿ ಹಾಡಿ ಮಲಗಿಸ್ತಿದ್ದ ಹಾಡು. ಆ ಹಾಡಲ್ಲಿ ನನ್ನ ಹೆಸರಿದೆ ಅಂತನೋ ಗೊತ್ತಿಲ್ಲ, ನನ್ಗೆ ಆ ಹಾಡಂದ್ರೆ ತುಂಬಾನೇ ಇಷ್ಟ. ಯಾವ ಹಾಡದು? ತಾಯಿಯ ತಂದೆಯ ಮಮತೆ ವಾತ್ಸಲ್ಯ ಅಂತ ಅನ್ನೋ ಹಾಡು. ಒಂದು 2 lines ಈಗ ಹಾಡ್ಬೋದಾ ನೀವು ಹಾಡನ್ನ? ಶೋರ್ ಹಾಡ್ಬೋದು. ಧನವ ನೀಡುವ ಧರ್ಮದಾತ, ವಿದ್ಯೆ ಕಲಿಸುವ ಪಾಠಶಾಲೆ, ನೀತಿ ಹೇಳುವ ಈ ಸಮಾಜ. ಧನವ ನೀಡುವ ಧರ್ಮದಾತ, ವಿದ್ಯೆ ಕಲಿಸುವ ಪಾಠಶಾಲೆ, ನೀತಿ ಪೇಳುವ ಈ ಸಮಾಜ. ತಂದೆ ಪ್ರೀತಿಯ ತೋರ್ವರೇ, ತಂದೆ ಪ್ರೀತಿಯ ತೋರ್ವರೇ, ತಾಯಿ ಮಮತೆಯ ಕೊಡುವರೇ. ತಾಯಿಯ ತಂದೆಯ ಮಮತೆ ವಾತ್ಸಲ್ಯ ಯಾವ ದೇವರು ನೀಡಬಲ್ಲ, ಜಗದಿ ನಮಗಿಲ್ಲ. ಆ ತಾಯಿಯ ತಂದೆಯ ಮಮತೆ ವಾತ್ಸಲ್ಯ. ವಾವ್, ಬ್ಯೂಟಿಫುಲ್, ಅರ್ಥಪೂರ್ಣವಾಗಿರುವಂತಹ ಹಾಡು. ಅದಕ್ಕೆ ತುಂಬಾನೇ ಇಷ್ಟ. ಅಂದ್ರೆ ನಾನು ಸ್ಕೂಲು ಕಾಲೇಜಲ್ಲಿ ಎಲ್ಲ ಹಾಡ್ಬೇಕಂದ್ರೆ ಎಲ್ಲರೂ ಅಳ್ತಿದ್ರು. ನಾನ್ ಸಣ್ಣವಳಿರುವಾಗ ನಂಗೆ ಅರ್ಥ ಆಗ್ತಿರ್ಲಿಲ್ಲ. ಆಮೇಲೆ ಹೈಸ್ಕೂಲ್ ಅಲ್ಲಿ ಕೂಡ ಅಳ್ತಿದ್ರು ಮಕ್ಕಳು, ಅಂದ್ರೆ ಬೋರ್ಡಿಂಗ್ ಅಲ್ಲಿರೋ ಮಕ್ಕಳಿಗೆಲ್ಲ ಫೀಲ್ ಆಗ್ತಿತ್ತು. ಆಮೇಲೆ ಕಾಲೇಜಲ್ಲಿ ಕೂಡ ಹಾಗೇನೆ NSS ಎಲ್ಲ ಕ್ಯಾಂಪ್ ಅಲ್ಲಿ ಇರುವಾಗ ಅಲ್ಲೆಲ್ಲ ಹಾಡಿದ್ರೆ ಕೆಲವರು ಬೈಯರು, ಯಾಕೆ ಹಾಡ್ದೆ, ಯಾಕೆ ಹಾಡ್ದೆ ನೀನು. ಹಾಗೆ ನಿಜವಾಗ್ಲೂ ಅರ್ಥಪೂರ್ಣವಾಗಿರುವಂತಹ ಹಾಡು. ನಂಗೂ ಖುಷಿ ಆಯ್ತು. ಇಂಥ ಹಾಡನ್ನು ನೀವು ಸಣ್ಣದ್ರಿಂದವೇ ಕೇಳ್ಕೊಂಡ್ ಬಂದಿದ್ದೀರಾ, ಖುಷಿ ಅನಿಸ್ತದೆ. मैं तेनू समझावा कि ना तेरे बिना लगदा जी। मैं तेनू समझावा कि ना तेरे बिना लगदा जी। तू की जाने प्यार मेरा, मैं कर इंतजार तेरा। तू दिल तो यू जान मेरी, जान मेरी, जान मेरी। मेरे दिल ने चुन लिया ने तेरे दिल दिया राह। मेरे दिल ने चुन लिया ने तेरे दिल दिया राह। तू जो मेरे नाल तरेता तुर पे मेरे आसा जीना मेरा है हुण है तेरा की मैं करा तू कर एतबार।
तू दिल तू यू जान मेरी मैं तेनू समझावा कि ना तेरे बिना लगदा जी चंगा नहीं कीता विवा वे चंगा नहीं कीता विवा दिल मेरा तोड़ के मैं बड़ा पछताया था मैं बड़ा पछताया था नाल तेरे जोड़ के ಎಸ್, ಅದೇ ರೀತಿ ನೀವೊಂದು ಸ್ಟೇಜಿಗೆ ಅಥವಾ ಎಲ್ಲಿಯಾದ್ರೂ ಹೋಗ್ಬೇಕಾದ್ರೆ ಅಂದ್ರೆ ಸಂಗೀತ ಅಂದ್ರೆ ಆರ್ಕೆಸ್ಟ್ರಾ ಇರ್ಬೋದು, ಎಲ್ಲಿಯಾದ್ರೂ ಸ್ಟೇಜ್ ಅಲ್ಲಿ ಹಾಡ್ಬೇಕಂದ್ರೆ ನಿಮ್ಮದೊಂದು ಹಾಡು ಅಂತ ಇರ್ತದೆ, ಈ ಹಾಡನ್ನ ನಾನು ಅಲ್ಲಿ ಹಾಡೇ ಹಾಡ್ತೇನೆ ಅಂದ್ರೆ ನಮ್ಮ ಒಂದು ಹೃದಯಕ್ಕೆ ಮುಟ್ಟುವಂತಹ ಹಾಡು, ಹೃದಯಕ್ಕೆ ಹತ್ತಿರವಾಗಿರುವಂತಹ ಹಾಡು ಅಂತ ಯಾವ್ದಾದ್ರು ಹಾಡು ಇದೆಯಾ? ನಾನು ತುಳುವಲ್ಲಿ ಕನಟೊಂಜಿ ಕನ್ನನೆ ಅಂತ ಹೇಳ್ತೇನೆ, ಹಿಂದಿಯಲ್ಲಿ ಜರಾ ಜರಾ ಅದು ನೀವು ಪ್ರತಿಯೊಂದು ಸ್ಟೇಜ್ ಅಲ್ಲಿ ಹಾಡೇ ಹಾಡ್ತೀರಾ. ಓಕೆ, ವೆರಿ ನೈಸ್. ಹಾಗೇನೆ ನಿಮ್ಗೂ ಕೂಡ ಒಂದು ಸಿಂಗರ್ ನೀವು ಕೂಡ, ಸೊ ಹಾಗೆ ನಿಮ್ಗೂ ಕೂಡ ಒಂದು ಫೇವ್ರೆಟ್ ಸಿಂಗರ್ ಅಂತ ಇರ್ತಾರೆ, ಸೊ ಆ ರೀತಿ ಯಾರು ಸಿಂಗರ್ ನಿಮ್ಮ ಫೇವ್ರೆಟ್? ನನಗೆ ಎಲ್ಲರೂ ತುಂಬಾ ಇಷ್ಟ. ಅಂದ್ರೆ ಒಬ್ಬೊಬ್ಬ ಎಲ್ಲ ಸಿಂಗರ್ಸ್ ಇದ್ದು ಅವರದೇ ಆದಂತಹ ವೈಶಿಷ್ಟ್ಯ ಇರುತ್ತೆ, ನಮಗೂ ಕೂಡ ಅವತ್ತು ಒಂದೊಂದು ಕಲಿಯೋಕೆ ಸಿಗುತ್ತೆ ಅವರಿಂದ. ಸೊ ಯಾರನ್ನು ಕೂಡ ಅವರು ಫೇವ್ರೇಟ್ ಇವರು ಅಂತ ಹೇಳಲಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಎಲ್ಲರ ವಾಯ್ಸ್ ಕೂಡ ತುಂಬಾ ಇಂಪ್ಯಾಕ್ಟ್ ಇರುತ್ತೆ. ಸೊ SPP ಸರ್ ಆಗ್ಲಿ, ಚಿತ್ರ ಮ್ಯಾಮ್ ಆಗ್ಲಿ, ಅವ್ರದ್ದು ಕೊಲಾಬ್ರೇಷನ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನಾನು ನನ್ನ ಫೇವ್ರೆಟ್ ಸಿಂಗರ್ಸ್ ಬದಲ್ತಾ ಇರ್ತಾರೆ, ಆಗ್ತಾನೆ ಆಗಲ್ಲ ನನಗೆ. ಹಾಗೆ ಹೇಳ್ಬೇಕಂದ್ರೆ ನನ್ನ ತಾಯಿ, ನನ್ನ ತಂದೆ ನನ್ನ ಫೇವ್ರೆಟ್ ಸಿಂಗರ್. ಹಾಗೇನೆ ಈಗೊಂದು ಅಂದ್ರೆ ಗಾಯಕರಿಗೆ ಇರ್ಬೋದು, ಯಾರಿಗೆ ಇರ್ಬೋದು, ಎಲ್ಲಿಯಾದ್ರೂ ಹೋಗುವಾಗ ನೀವೀಗ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೀರಾ, ಒಂದು ಕಾರ್ಯಕ್ರಮದಲ್ಲಿ ನಿಮ್ಗೆ ಏನಾದ್ರೂ ಒಂದು ಈ ಒಂದು ಇದರಲ್ಲಿ ಈ ಒಂದು ಫೀಲ್ಡ್ ಅಲ್ಲಿ ನಿಮ್ಗೆ ಒಂದು ತುಂಬಾನೇ ದುಃಖವಾಗಿರುವಂತಹ, ಬೇಜಾರಾಗಿರುವಂತಹ ಘಟನೆ ಏನಾದ್ರೂ ಇದೆಯಾ? ಬೇಜಾರಾಗಿರುವಂತಹ ಘಟನೆ ತುಂಬಾನೇ ಇದೆ, ಬಟ್ ಅದ್ರಲ್ಲಿ ಮರೆಯಲಾಗದೊಂದು ಘಟನೆ ಅಂದ್ರೆ ಈ ತರ ಸಿಚುವೇಶನ್ ನಾನೀಗ ಇದ್ದೇನೆ, ಈ ಸಿಚುವೇಶನ್ ಅಂದ್ರೆ ನನಗೀಗ ಹುಷಾರಿಲ್ಲ, ನನಗೆ ಪ್ರೋಗ್ರಾಮ್ ಬಂತು. ಸೊ ಪ್ರೋಗ್ರಾಮ್ ಬಂದಾಗ ನನಗೆ ಸಡನ್ ಆಗಿ ಪ್ರೋಗ್ರಾಮ್ ಅಕ್ಸೆಪ್ಟ್ ಮಾಡಿ ನನಗೆ ಸಡನ್ ಆಗಿ ಹುಷಾರಿಲ್ಲ ಅಂದ್ರೆ ಹೋಗದೇ ಇರುವಾಗ ಅಲ್ಲಿ ನಾನು ಓಕೆ ಅವರಿಗೆ ಕೂಡ ನಾನಲ್ಲಿ ಮೋಸ ಮಾಡಿದಾಗೆ ಇಲ್ಲಿ ನನಗೆ ಕೂಡ ಹೋಗ್ಲಿಕ್ಕೆ ಆಗಲ್ಲ, ಅದು ತುಂಬಾ ಬೇಜಾರಾಗುತ್ತೆ. ಮತ್ತೆ ಇನ್ನು ಏನಂದ್ರೆ ನನಗೆ ಈಗ ಕೆಲವರು ಈ ತರ ಪ್ರಾಜೆಕ್ಟ್ ಕೊಡ್ತಾರೆ, ಕಲಾವಿದರಿಗೆ ಯಾರಿಗಾದ್ರೂ ಒಂದು ಪ್ರಾಜೆಕ್ಟ್ ಕೊಟ್ಟ ಮೇಲೆ ಅದನ್ನು ಅವರಿಂದಲೇ ಪೂರ್ತಿ ಮಾಡಿಸಿ, ಇಲ್ಲ ಅಂದ್ರೆ ಬೇರೆಯವರಿಗೆ ಓಕೆ ನೀವು ಮಾಡಿಸ್ತೀರಾ ಮಾಡಲ್ವಾ, ಅವರಿಗೆ ಮೊದಲೇ ಕೊಟ್ಟು ಅವರ ಹತ್ರ ಪ್ರಿಪರೇಷನ್ ಮಾಡಿಸಿ ಆಮೇಲೆ ಬೇರೆಯವ್ರ ಹತ್ರ ಹಾಡಿಸ್ಲಿಲ್ಲ ಅಂದ್ರೂ ಕೂಡ ಆಮೇಲೆ ಮಾಡದೆ ಇರುದು ಆತರ ಇರುದು, ಅದು ಕಲಾವಿದರಿಗೆ ಒಂದು ಎಷ್ಟು ಫೀಲ್ ಆಗುತ್ತೆ ಅಂದ್ರೆ ಆಗಿದೆ, ನಡೆದಿದೆ. ನನ್ಗೆ ಅದು ತುಂಬಾ ಬೇಜಾರಾಗುತ್ತೆ. ನಾವು ಪ್ರಾಕ್ಟೀಸ್ ಮಾಡಿರ್ತೀವಿ, ನಾವು ಕೂಡ ಇಷ್ಟಪಟ್ಟಿರ್ತೀವಿ, ಅದನ್ನ ತುಂಬಾನೇ ಹರ್ಟ್ ಆಗುತ್ತೆ. ಸೊ ಆತರ ಒಂದು ಮಾಡಬೇಡಿ ಅಂತ. ಗಾಯಕರಾಗಿರುವಂತಹ ವಾತ್ಸಲ್ಯ ಅವರ ಇನ್ನಷ್ಟು ಹಾಡುಗಳನ್ನ ಕೇಳುವ. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಮತ್ತೆ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮತ್ತೆ ಮಹಿಮಾ ಪ್ಯೂರ್ ಕೊಕೊನೆಟ್ ಆಯಿಲ್ ಸುಭಾಸ್ ನಗರ ಶಂಕರ್ಪುರ ಕಟ್ಪಾಡಿ ಅವರು ಆಯೋಜಿಸಿದಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. மல்லிகை பூவாசம் கொஞ்சம் காத்துட வீசா
முத்து முத்து பார்க்க நெஞ்சில் முத்தா முத்தா வீர்க்க புத்தும் போதா வாழ்க்க என்ன உன்னோட சேர்க்க என்னோடு நீ உன்னோடு நான் ஒன்றோடு நான் ஒன்றாகும் என்னோடு நீ உன்னோடு நான் ஒன்றாகும் நாள் என்னோடு நீ உன்னோடு நான் ஒன்றோடு நான் ஒன்றாகும் நாள் என்னோடு நீ உன்னோடு நான் ஒன்றாகும் நாள் சொல்லாமல் கொள்ளாமல் நெஞ்சோடு காதல் சேர நெஞ்சோடு காதல் சேர மூச்சு முட்டது இன்னாலும் இன்னாலும் கை கோத்து போக பாதி கை கோத்து போக பாதி கண்ணில் தோன்றதே சொல்லாத என்னுடைய கொல்லாத ஆசைகள் உன்னாக சேரதே பாரம் கூடதே தேடாத தேடகள் காணாத காட்சிகள் உன்னோட காண்பதில் நேரம் போகதே சின்ன சின்ன ஆசை உள்ள திக்கி திக்கி பேச மல்லிகைப்பூ வாசம் கொஞ்சம் காத்துட வீச முத்து முத்து பார்க்க நெஞ்சில் முத்து முத்தா வீழ்க்க புத்தம் புது வாழ்க்க என்ன உன்னோடு சேர்க்க என்னோடு நீ உன்னோடு நான் ஒன்றோடு நான் ஒன்றாகும் நாள் என்னோடு நீ உன்னோடு நான் ஒன்றாகும் நாள் என்னோடு நீ உன்னோடு நான் ஒன்றோடு நான் ஒன்றாகும் நாள் என்னோடு நீ உன்னோடு நான் ஒன்றாகும் நாள் என்ன சொல்ல ஏது சொல்ல என்னோட கண் பேச வார்த்தையில்ல என்னவா உள்ளக்குள்ள வெள்ள சொல்லாமாயே வெக்கம் தள்ள ಓಕೆ, ಹಾಗೇನೆ ಈ ಒಂದು ಫೀಲ್ಡ್ ಅಲ್ಲಿ ತುಂಬಾ ಖುಷಿಯಾಗಿರುವಂತಹ ಘಟನೆ, ಮರೆಯಲಾಗದ್ದು ಖುಷಿಯಾಗಿರುವಂತಹ ಘಟನೆ ಏನಾದ್ರು? ಮರೆಯಲಾಗದ ಘಟನೆ ನನ್ನ ಫಸ್ಟ್ ಆಲ್ಬಮ್ ಸಾಂಗ್. ಓಕೆ. ಕುಡ್ಲ ತುಳು ಕವರ್ ಸಾಂಗ್ ಅಂತ ಮಾಡಿದ್ವಿ ನಾವು. ತುಳುನಾಡಿನ ಬಗ್ಗೆ 9 ತುಳುನಾಡಿಗೆ 9 ಹೆಸರು ಇದೆ, ಮಂಗಳೂರಿಗೆ 9 ಹೆಸರು ಇದೆ ಅನ್ನೋದ್ರ ಬಗ್ಗೆ ಲಿರಿಕ್ಸ್ ಬರ್ದಿದ್ರು ಅವರು. ಸೊ ಅದೇ ನನಗೆ ಫಸ್ಟ್ ಆಪರ್ಚುನಿಟಿ ಬಂತು, ನಾನು ಹಾಡ್ದೆ, ಎಲ್ಲರಿಗೂ ಇಷ್ಟ ಆಯ್ತು, ತುಂಬಾ ವೈರಲ್ ಆಯ್ತು ಹಾಡು. ನನಗೆ ಅದು ಮುಕ್ಕಾಲ ಮುಕ್ಕಾಬ್ಲ ಸಾಂಗ್ ಇದ್ದು ಡಬ್ ರೀಮೇಕ್ ಮಾಡಿದೆ. ಆಕ್ಚುಲಿ ನಾನು ಯಾರು ಕೂಡ ನಮ್ಮ ಟೀಮ್ ಯಾರು ಕೂಡ ನಾವು ಅಂದ್ಕೊಂಡೇ ಇರ್ಲಿಲ್ಲ ಈ ಸಾಂಗ್ ಹಿಟ್ ಆಗುತ್ತೆ ಅಥವಾ ಏನಾದ್ರೂ ರೀಚ್ ಆಗುತ್ತೆ, ಏನು ಸ್ವಲ್ಪನೂ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ. ಬಟ್ ಒಂದೇ ದಿನದಲ್ಲಿ 1,00,000 ವ್ಯೂಸ್ ಯೂಟ್ಯೂಬ್ ಅಲ್ಲಿ, ತುಂಬಾನೇ. ಆಮೇಲೆ ಫೇಸ್ಬುಕ್ ಅಲ್ಲಿ ಕೂಡ ಸಂಸ್ಕೃತ ಸಿರಿ ಅನ್ನುವಂತ ಒಂದು ಪೇಜ್ ಅಲ್ಲಿ ತುಂಬಾನೇ ವ್ಯೂಸ್, ಅಂದ್ರೆ ತುಂಬಾ ಮಂದಿ ಶೇರ್ ಮಾಡಿದ್ದಾರೆ. ತುಳುನಾಡಲ್ಲದೆ ಔಟ್ ಆಫ್ ಕಂಟ್ರಿ ಎಲ್ಲ ಕಡೆನೂ ಕೂಡ ತುಂಬಾನೇ ಇಷ್ಟಪಟ್ಟು ಎಲ್ಲರೂ ಶೇರ್ ಮಾಡಿದ್ದಾರೆ. ತುಂಬಾ ಖುಷಿಯಾಗಿದೆ. ಆಮೇಲೆ ಫೀಮೇಲ್ ವಾಯ್ಸ್ ಮಾತ್ರ, ಅದರಲ್ಲಿ ಮೇಲ್ ವಾಯ್ಸ್ ಕೂಡ ಇದೆ. VRS ಅಂತ ನನ್ನ ಆತ್ಮೀಯ ಗೆಳೆಯ ಅವ್ರು ಹಾಡಿರೋದು. ಸೊ ತುಂಬಾನೇ ಒಳ್ಳೆ ಬಂದಿದೆ. ಹಾಗಾಗಿ ಅದನ್ನು ಮರೆಯಲಾಗದ ನನ್ನ ಖುಷಿ ಆಗಿರುವಂತ, ತುಂಬಾ ಖುಷಿ. ಇವಾಗ ಅದ್ರಿಂದ ಒಂದು 2 ಲೈನ್ಸ್ ಹಾಡ್ತೀರಾ? ನಮ್ಗೆ ಯಾವ ಸಾಂಗ್ ಅಂತ ಗೊತ್ತಾಗಿಲ್ಲ ಅದು. ಅದಂದ್ರೆ ಸ್ಟಾರ್ಟಿಂಗ್ ಇರೋದು ಮೇಲ್ ವಾಯ್ಸ್. ಸೊ ಮೈಕಾಲ ಕೊಡಿಯಾಲ ಕುಡ್ಲ ನಮ್ಮ ಕುಡ್ಲ ಮ್ಯಾಂಗ್ಳೂರುಲ
ಸಾರಿ ನಾನು ಕೇಳಿದ್ದೇನೆ ಇದು ಸಾಂಗ್, ಬಟ್ ಅದು ನಿಮ್ಮ ವಾಯ್ಸ್ ಅಂತ ನಂಗೆ ಈಗಲೇ ಗೊತ್ತಾಯ್ತು ನಿಜವಾಗ್ಲೂ. ನಾನು ತುಂಬಾ ಸಲ ಕೇಳಿದ್ದೇನೆ. ವೆರಿ ನೈಸ್, ತುಂಬಾ ಖುಷಿ. ನಾನಂದ್ರೆ ಲೈವ್ ಅಲ್ಲಿ ಹೀಗೆ ಹಾಡಲ್ಲ ಈ ಹಾಡನ್ನ, ಸೊ ನನಗೆ ಅಷ್ಟು ನಾನು ಗೊತ್ತಿಲ್ಲ, ಲಿರಿಕ್ಸ್ ಎಲ್ಲ ಮಿಸ್ ಆಗ್ತದೆ ತುಳು ಸಾಂಗ್, ಸೊ ಕಷ್ಟನೇ. ಕೇಳಿದ್ದೇನೆ ನಾನು ಇದು ಸಾಂಗ್, ಅದು ನಿಮ್ಮ ವಾಯ್ಸ್ ಅಂತ ಈಗ ಗೊತ್ತಾಯ್ತು ನಂಗೆ. ಎಲ್ಲರೂ ಕೂಡ ಆ ಹಾಡು ಮೊದಲಿಗೆ ಬರುವಾಗ ಎಲ್ಲರೂ ಕೂಡ ನೀನೇನ ಹಾಡಿರೋದು ಆ ತರ ಕೇಳಿ, ನೀನೇನ ಹಾಡಿದ್ರು, ನಿಜವಾಗ್ಲೂ ನೀನೇ ಹಾಡಿರೋದು. ಹೌದು. ಹಾಗೆ ಆಲ್ಬಮ್ ಸಾಂಗ್ ಬೇರೆ ಯಾವ್ದೆಲ್ಲ ಸುಮಾರು ಮಾಡಿದ್ದೀರಾ? ಯಾವ ರೀತಿಯ ಆಲ್ಬಮ್ ಸಾಂಗ್ಸ್ ಎಲ್ಲ ಮಾಡಿದ್ದೀರಾ? ಆಮೇಲೆ ನಾನು ಕುಡ್ಲ ಸಾಂಗ್ ಆದ ನಂತರ ನನಗೆ ಬಂದದ್ದು ಭಕ್ತಿಗೀತೆಗಳೇ ಹೆಚ್ಚಾಗಿ ಬರ್ಲಿಕ್ಕೆ ಶುರು ಆಗಿದೆ. ಅದ್ರಲ್ಲೂ ಕೂಡ ನನಗೆ ಮೊದಲಿಗೆ ಬಂದದ್ದು ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರ ಹಾಡು ಹಾಡ್ಲಿಕ್ಕೆ. ಸೊ ಆ ಹಾಡು ಐಕ್ಯ ಸ್ವರೂಪಿಣಿ ಅಂತ, ಅದು ಕೂಡ ಎಲ್ಲರ ಜನರ ಮೆಚ್ಚುಗೆಗೆ ಪಾತ್ರವಾದ और अंजुलवे तेरी सांसों पे थोड़ा सा वतन का भी हक था, ना देख मुझे यूं मुड़ मुड़ के, तेरा मेरा साथ यही थकता। ये तेरी जमीन तेरे खून से ही तो सजती संवरती है रांझी, तेरे इश्क की मैं हकदार नहीं, तेरी हीर तो धरती है रांझी। हाय तेरी मिट्टी में मिल जावा, गुल बन के मैं खिल जावा, इतनी सी है दिल की आरज़ू। तेरी नदियों में बह जावा, तेरी खेतों में लहरावा, इतनी सी है दिल की आरज़ू। ए मेरी ज़मीन अफसोस नहीं जो तेरे लिए सौ दर्द सहे, महफूज रहे तेरी आन सदा, चाहे जान मेरी ये रहे ना रहे। ए मेरी ज़मीन महबूब मेरी, मेरी नस नस में तेरा इश्क बहे, पीखा न पड़े कभी रंग तेरा, जिस्मों से निकल के खून कहे। हाय तेरी मिट्टी में गुल बन के मैं, इतनी सी है दिल की आरज़ू। तेरी नदियों में बह जावा, तेरे खेतों में लहरावा, इतनी सी है दिल की आरज़ू। ನಾನು ರೀಸೆಂಟ್ ಆಗಿ ಇದು ನವರಾತ್ರಿಯಲ್ಲಿ ಯಾವ್ದೋ ಒಂದು ನೋಡಿದ್ದೆ, ಅದು ಮಂಗಳಾದೇವಿ. ಫೋಟೋ ನೋಡಿ ನಾನು ಜಸ್ಟ್ ನೋಡಿದ್ದೆ. ಹೌದು, ಅದು ರೀಸೆಂಟ್ ಆಗಿ ಆಗಿರೋಂಥದ್ದು. ಹಾಗೆ ಕಟೀಲಿದ್ದು 2, ಆಮೇಲೆ ಬಪ್ಪನಾಡು, ಗೆಜ್ಜೆಗಿರಿ, ಆ ತರ ಎಲ್ಲಾ ಕ್ಷೇತ್ರಗಳಿದ್ದು ಭಕ್ತಿ ಗೀತೆಗಳನ್ನೇ ಹಾಡ್ತಾ ಹೋದೆ. ಹಾ,
ಭಕ್ತಿ ರಸ ಮಂಜರಿ ಎಲ್ಲ ಹೋಗ್ತೀರಾ ನೀವು? ಹೋಗ್ತೇನೆ ಹಾಗೆ ಹೀಗೆ ಭಜನಾ ಟೀಮ್ ಭಜನಾ ಟೀಮ್ ಇಲ್ಲ, ಭಜನೆಗೆ ಹೋಗಲ್ಲ. ನಾನಂದ್ರೆ ಯುವ ವಾಹಿನಿ ಅಂತ ಒಂದು ಸಂಸ್ಥೆ ಇದೆ, ಅದ್ರಲ್ಲಿ ಅವರು ಈಗ ನನ್ನನ್ನು ಕರೆದು, ಅಂದ್ರೆ ನನ್ನನ್ನು ಅವ್ರು ಸ್ಪೋರ್ಟ್ಸ್ ಅಲ್ಲಿ ನೋಡಿದ್ದು, ಸ್ಪೋರ್ಟ್ಸ್ ಅಲ್ಲಿ ನನ್ನನ್ನು ಅಲ್ಲಿ ಅವರು ಸ್ಪೋರ್ಟ್ಸ್ ಅಲ್ಲಿ ಅಕ್ಕ ಇದ್ರು ನಂದು, ಸೊ ಅವ್ರು ಕರೆದ್ರು ಅಂತ ನಾನು ಹೋದೆ. ಅಲ್ಲಿ ನನ್ಗೆ ಚಾಂಪಿಯನ್ಶಿಪ್ ಸಿಕ್ತು. ಸೊ ಅದ್ರಿಂದ ಅವರು ನನ್ನನ್ನ ಟೀಮಿಗೆ ಆಯ್ಕೆ ಮಾಡ್ಕೊಂಡ್ರು. ಆಮೇಲೆ ನನ್ನ ಸಿಂಗಿಂಗ್ ಫೀಲ್ಡ್ ಅಲ್ಲಿ ಕೂಡ ಒಳ್ಳೆ ಇದ್ದೇನೆ ಅಂತ ಹೇಳಿ ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಅವರು ನನ್ಗೆ ಮಾಡಿದಷ್ಟು ಸಪೋರ್ಟ್, ಓ ಮೈ ಗಾಡ್, ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಸಂಸ್ಥೆಯಲ್ಲಿ ಇದ್ದು ಮಾಡುವ ಸಪೋರ್ಟ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಹೌದು, ನಾನು ಭಜನೆ ಜಾಸ್ತಿ ಪರಿಚಯ ಹೋಗೋಕೆ ಕಲ್ತದೆ ನಾನು ಭಜನ್ಸ್ ಎಲ್ಲ ಅಲ್ಲಿಂದಲೇ, ಅಂದ್ರೆ ಕುಣಿತ ಭಜನೆ ಹಾಗೆ ಎಲ್ಲ ಅಲ್ಲಿ ಕುಣಿತ ಭಜನೆಯಲ್ಲಿ ಕೂಡ ಇದೆ. ಹೌದೌದು, ಫಸ್ಟ್ ಟೈಮ್ ಕುಣಿತ ಭಜನೆಗೆ ಹೋಗಿದ್ದೆ, ನಂಗೆ ಗೊತ್ತೇ ಇರ್ಲಿಲ್ಲ ಕುಣಿತ ಭಜನೆ ಎಲ್ಲ ಮಾಡೋದು. ಆಮೇಲೆ ಫಸ್ಟ್ ಟೈಮ್ ಹೋಗಿ ಕೂಡ ನಾವು ಪ್ರೈಸ್ ತಗೊಂಡು ಬಂದಿದ್ದೇವೆ. ನಮ್ಗೆ ತುಂಬಾ ಖುಷಿಯಾಗಿದೆ. ಮತ್ತೆ ನೀವು ಹುಟ್ಟು ಅಂದ್ರೆ ಎಲ್ಲಿಂದ, ಅಂದ್ರೆ ನೀವು ಇಲ್ಲಿಯವರೇನಾ ಅಥವಾ? ನಾನು ಮಂಗಳೂರು ನೀರ್ಮಾರ್ಗ, ಅಂದ್ರೆ ನಾನು ಹುಟ್ಟಿದ್ದು ಜಪ್ಪು ಅಂತ, ಅಲ್ಲಿ ಮಂಗಳಾದೇವಿ ನಿಯರೆಸ್ಟ್. ಆಮೇಲೆ ನಾವು ಇಲ್ಲಿಗೆ ನೀರ್ಮಾರ್ಗ ಬೊಂಡಂತಿಲ ಗ್ರಾಮಕ್ಕೆ ಬಂದೆ. ನನ್ನ ಸ್ಕೂಲು ಎಲ್ಲ ನಾನು ಚಿಕ್ಕವಳಿ ಇರುವಾಗ್ಲೇ ಕರ್ಕೊಂಡು ಬಂದಿದ್ದಾರೆ ಇಲ್ಲಿಗೆ, ಎಲ್ಲ ಇಲ್ಲ ಅದು ನೀರ್ಮಾರ್ಗದಲ್ಲಿ. ಹಾಗೆ ಇದೊಂದು ಆರ್ಕೆಸ್ಟ್ರಾದಲ್ಲೆಲ್ಲ ನೀವು ಲೋಕಲ್ ಆಗಿ ಹೋಗಿದ್ದೀರಾ ಅಥವಾ ಔಟ್ಸೈಡ್ ಎಲ್ಲ ಎಲ್ಲಾದ್ರೂ ಪ್ರೋಗ್ರಾಮ್ ಎಲ್ಲ ಕೊಟ್ಟಿದ್ದೀರಾ? ಇಲ್ಲ, ನನ್ಗೆ ಮನೆಯಲ್ಲಿ ಎಲ್ಲ ಹುಡಿಲ್ಲ, ದೂರ ಹೋಗ್ಲಿಕ್ಕೆ ನಂಗೆ, ಅಂದ್ರೆ ನಾವು ಹುಡುಗಿಯರೇ 5 ಮಂದಿ, ಸೊ ಈಗ ಅಪ್ಪನೂ ಇಲ್ಲ, ಹಾಗಾಗಿ ಅಮ್ಮ ತುಂಬಾ ಭಯ ಪಡ್ತಾರೆ ದೂರ ಕಳಿಸ್ಲಿಕ್ಕೆಲ್ಲ, ಹಾಗಾಗಿ ನಾನು ದೂರ ಹೋಗ್ತಿಲ್ಲ. ಮನೆಯಲ್ಲಿ ನಿಮ್ಗೆ ಈ ಒಂದು ಫೀಲ್ಡ್ಗೆ, ಅಂದ್ರೆ ಈ ಒಂದು ಆರ್ಕೆಸ್ಟ್ರಾ ಇರ್ಬೋದು, ಏನಾದ್ರೂ ಒಂದು ಪ್ರೋಗ್ರಾಮ್ಸ್ಗೆ ಇರ್ಬೋದು, ಹೋಗ್ಲಿಕ್ಕೆ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಹೋಗ್ಲಿಕ್ಕೆಲ್ಲ ಇರುವಾಗ? ಮನೆಯಲ್ಲಿ ನನ್ಗೆ ಸಪೋರ್ಟ್ ಮಾಡ್ತಾರೆ, ಎಲ್ರಿಗೂ ಇಷ್ಟ, ಅಮ್ಮನಿಗೂ ಇಷ್ಟ, ಅಕ್ಕಂದ್ರಿಗೆ ಎಲ್ರಿಗೂ ಇಷ್ಟ. ನಾನೊಂದು ಸ್ಟೇಜಲ್ಲಿ ಎಲ್ಲರಿಗಿಂತ ಹೇಳೋದಾದ್ರೆ ನನ್ನ ಅಪ್ಪನಿಗೆ ನಾನೊಂದು ಸ್ಟೇಜಿಗೆ ನನ್ನನ್ನೊಂದು ಎತ್ತರವಾದ ಸ್ಥಾನದಲ್ಲಿ ನೋಡ್ಬೇಕು ಅಂತ ತುಂಬಾನೇ ಆಸೆ ಇತ್ತು. ಬಟ್ ಏನ್ ಮಾಡೋದು, ಅದೃಷ್ಟವಶಾತ್ ಅವರಿಗೆ ಇಲ್ಲ. ಆದ್ರೂ ಕೂಡ ಮೇಲಿನಿಂದಲೇ ಅವ್ರು ನೋಡಿ ನನ್ನನ್ನು ಹರಿಸ್ತಿದ್ದಾರೆ ಅಂತ ಗೊತ್ತಿದ್ದೇನೆ. ಇದೆ ನನ್ನ ಹತ್ರ, ಅದರಿಂದಲೇ ನಾನು ಹೌದು 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 ಅಂದ್ರೆ ಸಪೋರ್ಟ್ ಅಂತ ಹೇಳಕ್ ಬರೋದಾದ್ರೆ ಅಮ್ಮ ಸ್ವಲ್ಪ ಅಂದ್ರೆ ಭಯ ಪಡ್ತಾರೆ, ಮಾಡುದಿಲ್ಲ ಅಂತ ಇವಾಗ ಅಂದ್ರೆ ಹೆಣ್ಣು ಮಕ್ಕಳ ತಕ್ಷಣ ಭಯ ಪಡ್ಲೇಬೇಕು. ಬಟ್ ನಿಮ್ ಜೊತೆ ಯಾರಾದ್ರೂ ಒಂದು ಸಪೋರ್ಟ್ಗೆ ಗಂಡಸರು ಇದ್ರೆ ಅವರಿಗೆ ಒಳ್ಳೇದಿತ್ತು. ಹೌದು, ಯಾರು ಇಲ್ಲದ ಕಾರಣ ಅಮ್ಮ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಕಳಿಸ್ಲಿಕ್ಕೆ. ಹೌದು, ನೈಟ್ ಪ್ರೋಗ್ರಾಮ್ ಎಲ್ಲ ಸ್ವಲ್ಪ ಕಷ್ಟ, ಹೋಗ್ತೇನೆ ಒಮ್ಮೊಮ್ಮೆ ಹಠ ಮಾಡಿ ಹೋಗ್ತೇನೆ, ಆಮೇಲೆ ಬೇಜಾರಾಗುತ್ತೆ, ಅಮ್ಮನಿಗೆ ಬೇಜಾರು ಮಾಡಿದ್ದೇನೆ, ಸೊ ಅಮ್ಮನಿಗೆ ಸಾರಿ ಹೇಳ್ತೇನೆ. ನೀವು ಕಡೆ ಮಗಳ? ಹೌದು, ನಾನು ಅಕ್ಕ ಇದ್ರ ನಿಮ್ಗೆ? ನನ್ಗೆ 4 ಮಂದಿ ಅಕ್ಕಂದ್ರಿದ್ದಾರೆ. ಇವಾಗ ಮನೆಯಲ್ಲಿ ನೀವು ಮತ್ತೆ ತಾಯಿ ಮತ್ತೆ ನನ್ನ ಒಬ್ಬರು ಅಕ್ಕ ಮನೇಲಿ ಇದ್ದಾರೆ, ಅಂದ್ರೆ ನಾನು ಹೀಗೆ ಔಟ್ ಸೈಡ್ ಬಂದ್ರೆ ಅಮ್ಮ ಒಬ್ಬರೇ ಆಗ್ತಾರಲ್ಲ, ಸೊ ಅಕ್ಕನ ಫ್ಯಾಮಿಲಿ ಇದ್ದಾರೆ. ಎಲ್ಲ ಹುಡುಗಿಯರೇ? ಹೌದು, ಎಲ್ಲ ಹುಡುಗಿರೇ. ಎಸ್ ಮೇಡಮ್, ಎಷ್ಟು ಸಮಯ ನಮ್ ಜೊತೆ ನೀವು ಮಾತನಾಡಿದ್ರಿ. ಏನಾದ್ರೂ ಅಂದ್ರೆ ನೀವು ಒಂದು ವೀಕ್ಷಕರಿಗೆ ಏನಾದ್ರು ಹೇಳ್ಬೇಕಿದ್ರೆ ಅಥವಾ ಯಾರಿಗಾದ್ರೂ ನೀವೇನಾದ್ರೂ ತಿಳಿಸ್ಬೇಕಿದ್ರೆ ಏನಾದ್ರು ಹೇಳುದಾದ್ರೆ? ಖಂಡಿತವಾಗ್ಲೂ ನಾನು ಹೇಳಲೇಬೇಕು, ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನನಗೆ ಇಂತಹ ಒಂದು ಒಳ್ಳೆಯ ಆಪರ್ಚುನಿಟಿಯನ್ನು ಕೊಟ್ಟಿದ್ದಕ್ಕಾಗಿ ಸ್ಪಂದನ ವಾಹಿನಿಯವರಿಗೆ ನನ್ನ ತುಂಬ ಹೃದಯದ ಧನ್ಯವಾದವ. ಆಮೇಲೆ ನಿಮ್ಗೆ ಕೂಡ ದಿವ್ಯಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಸಲ ಕಾಲ್ ಮಾಡಿ ಕರೆದಿದ್ದೀರಿ, ಸಾರಿ ನನಗೆ ಬರ್ಲಿಕ್ಕೆ ಆಗ್ಲಿಲ್ಲ, ಕ್ಷಮಿಸಿ. ತೊಂದ್ರೆ ಇಲ್ಲ. ಹಾಗೆ ಆಮೇಲೆ ನನಗೆ ಸಪೋರ್ಟ್ ಮಾಡೋ ಎಲ್ಲರಿಗೂ, ನನ್ನ ತಂದೆ ತಾಯಿ ಆಗಲಿ, ನನ್ನ ಫ್ಯಾಮಿಲಿ ಎಲ್ಲರಿಗೂ, ಆಮೇಲೆ ನನ್ನ ಪ್ರೈಮರಿಯಿಂದ ಹಿಡಿದು ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೂ ಎಲ್ಲ ಶಿಕ್ಷಕೇತರ ವೃಂದ ಹಾಗೂ ನನ್ನ ಫ್ರೆಂಡ್ಸ್, ನನ್ನ ಜೂನಿಯರ್ಸ್, ನನ್ನ ಸೀನಿಯರ್ಸ್ ಎಲ್ಲರಿಗೂ, ಆಮೇಲೆ ನನ್ನ ಇತರ ಫ್ರೆಂಡ್ಸ್ಗಳಿಗೂ, ನನ್ನ ದೇವರು ಕೊಟ್ಟ ತಂಗಿ ತಮ್ಮ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮುಂದೇನೂ ಸಪೋರ್ಟ್ ಮಾಡಿದ್ದೀರಿ, ಇನ್ನು ಮುಂದೇನೂ ಸಪೋರ್ಟ್ ಮಾಡಿ, ಎಲ್ಲ ಕಲಾವಿದರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ
ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಷ್ಟು ಹೊತ್ತು ತಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀರಾ, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಇದ್ರು ವಾತ್ಸಲ್ಯ ಸಾಲ್ಯನ್ ಇವರು, ಒಂದು ಅದ್ಭುತವಾದಂತಹ ಗಾಯಕರು. ಸೊ ಅವರ ಪರಿಚಯವನ್ನು ನಾವಿವತ್ತು ಮಾಡಿದ್ದೇವೆ. ಇನ್ನೋರ್ವ ಅದ್ಭುತ ಗಾಯಕಿ ಜೊತೆ ಮುಂದಿನ ವಾರದಲ್ಲಿ ಮತ್ತೆ ನಾನು ಬರ್ತೇನೆ. ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನ ವಾಹಿನಿ. ಧನ್ಯವಾದಗಳು. ನನ್ನ ಪ್ರೀತಿಯ ಹಾಡು